ನಮಸ್ಕಾರ. ಓಂ ಟಿವಿ ಕನ್ನಡ ಮಾಗಡಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಮಾಗಡಿ ತಾಲೂಕು ಕಚೇರಿಗೆ ರಾಮನಗರ ಉಪವಿಭಾಗ ಅಧಿಕಾರಿ ಮಂಜುನಾಥ್ ಭೇಟಿ ನೀಡಿದರು. ತಾಲೂಕು ದಂಡಾಧಿಕಾರಿಗಳ ಜೊತೆ ಎಲ್ಲಾ ಅಧಿಕಾರಿಗಳ ಸಭೆ ಸೇರಿ ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನು ತಿಳಿಸಿ ಎಲ್ಲಾ ಅಧಿಕಾರಿಗಳು ಅವರವರ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲನೆ ಮಾಡಬೇಕೆಂದು ತಿಳಿಸಿದರು. ನಿನ್ನೆ ತೋರಿರಲ್ಲ ಮಾಹಿತಿ ಎಲ್ಲರಿಗೂ ಫೋನ್ ಮಾಡಿದ್ದೀರಾ? ಅದರಲ್ಲಿ ಕುಚಾಪುರದ ಔಟ್ ಆಫ್ ಡಿಸ್ಟ್ರಿಕ್ಟ್ ಎಷ್ಟಿದೆ? ಅದನ್ನು ಫೋನ್ ರೀಚಾರ್ಜ್ ಇರೋದನ್ನು ನಾವು ಒಂದ್ಸಲ ಪೊಲೀಸ್ ಕೊಟ್ಟಿವಿ ಸರ್. ಪೊಲೀಸು ಅಲ್ಲಿ ಇದು ಸಿಗ್ತಾ ಇದ್ದಾರೆ ಮಾತಾಡ್ತಾರೆ. ನಿನ್ನೆ ಜಿಲ್ಲಾಧಿಕಾರಿಗಳು ಒಂದು ನೋಡಲ್ ಆಫೀಸರ್ಸ್ನೆಲ್ಲ ನೇಮಕ ಮಾಡಿ ಯಾವ ಜಾಗದಲ್ಲಿ ಯಾರ್ಯಾರು ಕೆಲಸ ಮಾಡಬೇಕು ಅಂತ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ನೋಡಲ್ ಆಫೀಸರ್ ಆಗಿ ಮಾಡಿದ್ದಾರೆ. ಇವತ್ತು ಮಾಗಡಿ ತಾಲೂಕಿಗೆ ನಾನು ಇನ್ನು ಮುಂದೆ ಪ್ರತಿ ತಾಲೂಕಿಗೂ ಒಂದೊಂದು ದಿವಸ ಭೇಟಿ ನೀಡ್ತೇನೆ. ಪ್ರತಿ ನೋಡಲ್ ಆಫೀಸರ್ಸ್ದು ಸಭೆ ಮಾಡಬೇಕು ಅಂತ ಮಾಡಬೇಕು. ಅದೇ ರೀತಿ ಇವತ್ತು ಮಾಗಡಿಯಲ್ಲಿ ಸಭೆಯನ್ನು ಕರೆದಿದ್ವಿ ನಾವು ತಹಸೀಲ್ದಾರು. ಜಿಲ್ಲಾಧಿಕಾರಿಗಳು ನಿರ್ದೇಶನ ಏನಿತ್ತು ಅದನ್ನು ಅಚ್ಚುಕಟ್ಟಾಗಿ ಎಲ್ಲರಿಗೂ ತಿಳಿಸಿದ್ದೀವಿ. ಅದೇ ಥರ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಎಲ್ಲ ಅಧಿಕಾರಿಗಳು ಯಾವುದೇ ಚಾಚು ತಪ್ಪದೆ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ನಾವು ಹೋಮ್ ಐಸೋಲೇಷನಲ್ಲಿ 100 ಜನ ಇದ್ದಾರೆ ನಮ್ಮ ಮಾಗಡಿ ತಾಲೂಕಲ್ಲಿ. ಈ ಮಾಗಡಿ ಹೆಡ್ ಕ್ವಾರ್ಟ್ರಲ್ಲಿ ನಾನೇ ಒಂದು 8 ಕಡೆ ವಿಸಿಟ್ ಮಾಡಿದೆ. ಎಲ್ಲರೂ ಆರಾಮಾಗಿದ್ದಾರೆ. ಒಬ್ಬರು ಮಾತ್ರ ಅದರ ಸ್ವಲ್ಪ ಸುಸ್ತಾಗ್ತಾ ಇತ್ತು ಅನ್ನೋರು, ಬೇರೆ ಯಾವುದೇ ತೊಂದರೆ ಇಲ್ಲ. ಮತ್ತು ಮುಖ್ಯವಾಗಿ ಇಲ್ಲಿ ನಿನ್ನೆ ಎಲ್ಲ ನಮ್ಮ ಪತ್ರಿಕೆಯಿಂದನೇ ಎಲ್ಲ ನಿರ್ದೇಶನ ಕೊಡಲಾಗುತ್ತೆ. ಯಾರಿಗೆ ಅಂದರೆ ನಮ್ಮ ಮೆಡಿಕಲ್ ಸ್ಟೋರ್ಸ್ಗೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾರು ಟ್ಯಾಬ್ಲೆಟ್ಸ್ ಕೊಡಬೇಡಿ ಅಂತ. ಖುದ್ದಾಗಿ ನಾನೇ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೇಳಕ್ಕೆ ಹೋದೆ. ಕೊಟ್ಟರು ಅವರು ಪ್ರಿಸ್ಕ್ರಿಪ್ಷನ್ ಇಲ್ಲದೆ. ಅವ್ರು ಸ್ವಲ್ಪ ವಾದ್ ಮಾಡಿ ಬಂದಿದ್ದೀನಿ. ಇನ್ನು ಮುಂದೆ ದಯವಿಟ್ಟು ಯಾವುದೇ ಮೆಡಿಕಲ್ ಸ್ಟೋರ್ಗಳವರು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಔಷಧಿ ಕೊಡಬೇಡಿ. ಮತ್ತು ನಮ್ಮ ತಹಸೀಲ್ದಾರು ಚೆನ್ನಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಸರ್. ಮತ್ತು ಹುಲಿಕೋಟೆ ಕ್ವಾರಂಟೈನಲ್ಲಿ ಸರಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಫುಡ್ಡು ಇನ್ ಟೈಮ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿದೆ, ಆ ಥರ ಏನು ಆಗ್ತಾ ಇಲ್ಲ, ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಆ ಥರ ಇತ್ತು ಅಂದರೆ ನಾನೇ ಇನ್ನೊಂದ್ಸರಿ ನಾನು ಸಂಬಂಧಪಟ್ಟ RI ಇವ್ರ ಹತ್ರ ಮಾತಾಡ್ತೇನೆ. ಆ ಥರ ಏನು ಇಲ್ಲ, ಕರೆಕ್ಟಾಗಿದೆ. ಆ ಥರ ಇತ್ತು ಅಂದರೆ ನಾನು ಸರಿಪಡಿಸ್ತೇನೆ. ಭೇಟಿ ಕೊಟ್ಟಿದ್ದೀರಾ ಅಲ್ಲಿಗೆ? ಒಂದ್ಸತಿ ಇಲ್ಲ, ಹೋಗ್ತೀನಿ ಮತ್ತೆ.